ವೀಕ್ಷಕರೇ ನಮಸ್ಕಾರ. ನಿಮಗೆಲ್ಲ ಕ್ಯೂರಿಯಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಕಿಸ್ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದ ಹೀರೋಯಿನ್ ಶ್ರೀಲೀಲಾ ಅಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಮುದ್ದು ಮುಖದ ಸುಂದರಿ ಇಂದು ಕಣ್ಣೀರಿಡುತ್ತಿದ್ದಾಳೆ. ಅಷ್ಟಕ್ಕೂ ಈ ಹಿಂದೆ ತಂದೆಯ ವಿಷಯದಲ್ಲಿ ಬೇಸರ ವ್ಯಕ್ತಪಡಿಸಿದ್ದ ಚೆಲುವೆ ಇದೀಗ ತಾಯಿ ಮಾಡಿದ ಆ ಒಂದು ಕೆಲಸದಿಂದ ಕಣ್ಣೀರಿಡುತ್ತಿದ್ದಾಳೆ. ಹೌದು ವೀಕ್ಷಕರೇ, ಈಗಾಗಲೇ ನಿಮಗೆ ಗೊತ್ತಿರುವಂತೆ ನಟಿ ರಾಧಿಕಾ ಪಂಡಿತ್ ಅವರ ಹೆರಿಗೆ ಮಾಡಿ ಒಳ್ಳೆಯ ಡಾಕ್ಟರ್ ಎನಿಸಿಕೊಂಡಿದ್ದ ಶ್ರೀಲೀಲಾ ಅವರ ತಾಯಿ ಸ್ವರ್ಣಲತಾ ಅವರು ಬೆಂಗಳೂರು ಖಾಸಗಿ ಯೂನಿವರ್ಸಿಟಿ ಮಾರಾಟ ಡೀಲ್ಗೆ ಕೈ ಹಾಕಿ ತಗಲಾಕೊಂಡಿರುವ ಕಾರಣ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಎನ್ನಲಾಗುತ್ತಿದೆ. ಅಲ್ಲದೆ ಮಾರಕ ಅಸ್ತ್ರಗಳೊಂದಿಗೆ ಅಲಿಯಾನ್ಸ್ ವಿವಿಗೆ ನುಗ್ಗಿದ ಹಿನ್ನೆಲೆಯಲ್ಲಿ ನಟಿ ಶ್ರೀಲೀಲಾ ತಾಯಿ ಸ್ವರ್ಣಲತಾ ಅವರಿಗೆ ಬಂಧನದ ಭೀತಿ ಎದುರಾಗಿದೆ. ಅವರನ್ನು ಅರೆಸ್ಟ್ ಮಾಡಲು ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಸೆಪ್ಟೆಂಬರ್ 10ರಂದು ಮಾರಕ ಅಸ್ತ್ರಗಳೊಂದಿಗೆ ಬೌನ್ಸರ್ಗಳ ಜೊತೆ ವಿವಿಗೆ ನುಗ್ಗಿರುವ ಆರೋಪ ಸ್ವರ್ಣಲತಾ ಅವರ ಮೇಲಿದೆ. ಅಲಯನ್ಸ್ ಕಾಲೇಜು ಒಡೆತನದ ಕುರಿತಾಗಿ ಆಗಾಗ ಕಿರಿಕಾಗುತ್ತಿದ್ದು ಸ್ವರ್ಣಲತಾ ಅವರನ್ನು ಸೇರಿ 7 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಪೊಲೀಸ್ ಮೂಲಗಳು ಹೇಳುತ್ತಿವೆ. ಒಟ್ಟಿನಲ್ಲಿ ಏನೇ ಹೇಳಿ, ಈಗಾಗಲೇ ಅಪ್ಪನ ವಿಷಯದಲ್ಲಿ ಕಣ್ಣೀರಿಟ್ಟಿದ್ದ ಮುದ್ದಾದ ಬೆಡಗಿಗೆ ಇಂದು ಅಮ್ಮನ ವಿಷಯಕ್ಕೂ ಕಣ್ಣೀರಿಡುವ ಪ್ರಸಂಗ ಬಂದಿದ್ದಂತೂ ನಿಜಕ್ಕೂ ಬೇಸರ ಉಂಟು ಮಾಡಿದೆ.